ಸೊ ನಮ್ಮ ಜೊತೆ ಬ್ಯಾರಿ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ರಹೀಮ್ ಅಚ್ಚಿಲ್ ಅವರಿದ್ದಾರೆ. ಜೊತೆಗೆ ಈ ಹಿಂದೆ BJPಯಲ್ಲೂ ಕೂಡ ಗುರುತಿಸಿಕೊಂಡಂಥ ಮುಖಂಡರು. ಸೊ ಈ ಒಂದು ಡಿಬೇಟಿಗೆ ಆ್ಯಕ್ಚುಲಿ ರಹೀಮ್ ಅಚ್ಚಿಲ್ ಅವರು ಪರ್ಫೆಕ್ಟ್ ಅಂತ ಅಂದ್ಕೊಳ್ತೀನಿ. ರಹೀಮ್ ಸರ್, ತಮ್ಮ ಫಸ್ಟ್ ರಿಯಾಕ್ಷನ್ ಹೇಳೋದಾದರೆ, ವಕ್ಫ್ ತಿದ್ದುಪಡಿಯ ಬಿಲ್ ಅಂದರೆ ತಾವಿದ್ದಂತಹ NDA ಪಕ್ಷ ಈಗ ಮಂಡನೆಯನ್ನು ಮಾಡಿದೆ ಲೋಕಸಭೆಯಲ್ಲಿ. ಇನ್ನೊಂದು ಕಡೆ ಮುಸಲ್ಮಾನರ ಅಥವಾ ಒಂದು ಇಸ್ಲಾಂ ಸಮುದಾಯದ ಕೆಲವೊಂದು ಕೂಗಿದೆ, ಇದು ಸಾಂವಿಧಾನಿಕ ಅಲ್ಲ, ಅಸಂವಿಧಾನಿಕವಾಗಿ ಮುಸಲ್ಮಾನರನ್ನ ಅವರ ವಿರುದ್ಧವಾಗಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ತಮ್ಮ ರಿಯಾಕ್ಷನ್ ಹೇಳೋದಾದ್ರೆ ಈ ವಿಚಾರಕ್ಕೆ? ಈಗ ಈ ಒಂದು ಬಿಲ್ ಏನು ತರಲಿಕ್ಕೆ ಉದ್ದೇಶ ಮಾಡಿದ್ರು, ಆಗ ಒಂದು JPC ಅಂತ ಒಂದು ರಚನೆ ಆಯಿತು. ಆ ಮೂಲಕ ಲಕ್ಷಾಂತರ ಜನರ ಅಭಿಪ್ರಾಯಗಳನ್ನು ಅಲ್ಲಿ ಕೇಳಲಾಯಿತು. ಎಲ್ಲ ಕೇಳಿದ ಸಂದರ್ಭದಲ್ಲಿ ಅವತ್ತಿನಿಂದ ಹಿಡಿದು ಬಹುಶಃ ನಿನ್ನೆಯ ತನಕ ರಾಷ್ಟ್ರದಾದ್ಯಂತ ಮುಸ್ಲಿಂ ಸಮಾಜದಲ್ಲಿ ಬಹುಶಃ 90% ಜನ ಅಂತಾನೆ ಹೇಳ್ಬೋದು, ಅಷ್ಟೂ ಜನ ಎಲ್ಲವೂ ಸೇರಿ ಈ ಬಿಲ್ ಬರಲೇಬಾರದು, ಇದು ಸರಿ ಇಲ್ಲ ಅಂತ ಹೇಳಿಕೊಂಡು ಬೇಕಾದಷ್ಟು ಹೋರಾಟಗಳನ್ನ ಅವರಿಗಳು ಕೂಡ ಇತ್ತು. ಪ್ರಜಾಪ್ರಭುತ್ವ ನೀಡಿದಂತ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯದ ರೀತಿಯಲ್ಲಿ ಪ್ರತಿಭಟನೆಯನ್ನು ಮುಸ್ಲಿಂ ಸಮಾಜ ಮಾಡಿದೆ. ಆ ರೀತಿಯ ಪ್ರತಿಭಟನೆಗಾಗಿ ನಾನು ಮುಸ್ಲಿಂ ಸಮಾಜವನ್ನು ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಯಾವುದೇ ಒಂದು ವಿಚಾರಗಳು ಬಂದಾಗ ಅದನ್ನು ವಿರೋಧಿಸಲಿಕ್ಕೆ ಮತ್ತು ಅದರ ವಿರುದ್ಧವಾಗಿ ಮಾತಾಡಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇಲ್ಲಿಯ ಒಂದು ವ್ಯವಸ್ಥೆಗಳು ನೀಡಿದೆ. ಇದು ನಮ್ಮ ದೇಶದ ಪ್ರಜಾಪ್ರಭುತ್ವದ ಒಂದು ಶ್ರೇಷ್ಠತೆ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದೇ ಸಂದರ್ಭದಲ್ಲಿ ಕೇಳ್ತಾ ಇದ್ದೀರಾ ನನ್ನ ಮಾತು? ಖಂಡಿತ ಖಂಡಿತ ಹೇಳಿ. ಕೇಳ್ತಾ ಇದ್ದೀರಾ? ಅದೇ ರೀತಿಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇವತ್ತು ಈ ಒಂದು ರೀತಿಯಲ್ಲಿ ಅದನ್ನು ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ಕೆಲವು ಮುಸಲ್ಮಾನರು ಅದರ ಹಾಗೆ ಹೇಳುವುದಾದ್ರೆ, ನಾನೇ ನೇರವಾಗಿ ನಾನು ಹೇಳುವುದಾದ್ರೆ, ಒಂದು ರೀತಿಯಲ್ಲಿ ಅಡಕತ್ತರಿಯಲ್ಲಿ ನಾನು ಸಿಕ್ಕಿದ ಹಾಗೆ. ಬಹುಶಃ ಈಗ ನಿನ್ನೆ ಇಡೀ ಉದ್ದದ ಒಂದು ಮಾತುಗಳು ಮತ್ತು ಈಗ ಪತ್ರಕರ್ತರು ಕೂಡ ಹೇಳಿದ ವಿಚಾರಗಳನ್ನು ನಾವು ಅವಲೋಕನ ಮಾಡಿ ನೋಡುವುದಾದ್ರೆ, ದೇಶದಲ್ಲ ವಿಶ್ವದ ಅತಿ ದೊಡ್ಡ ಒಂದು ಸಂಸ್ಥೆಯಾಗಿದೆ ವಕ್ಫ್ ಸಂಸ್ಥೆ, ಅತ್ಯಂತ ಶ್ರೀಮಂತ ಸಂಸ್ಥೆ. ಆದರೆ ವಿಶ್ವದ ಅತ್ಯಂತ ಬಡ ಸಮಾಜ ಯಾವುದರೆ ಈ ಅಷ್ಟು ದೊಡ್ಡ ಶ್ರೀಮಂತ ಸಂಸ್ಥೆಗಳನ್ನು ಹೊಂದಿರುವಂತ ಮುಸಲ್ಮಾನರು ಅನ್ನುವಂಥದ್ದು ಜಗಜ್ಜಾಹಿರು ನಿನ್ನೆ ಆಯಿತು. ಈ ರೀತಿ ಬಡವರಾಗಲಿಕ್ಕೆ ಯಾರು ಕಾರಣ? ಈ ಕಳೆದ ಒಂದು 60 ವರ್ಷ ನಮ್ಮನ್ನು ಆಳ್ವಿಕೆ ಮಾಡಿಕೊಂಡು ಬಂದವರು ಯಾರು? ಈ ದೇಶದ ಮುಸಲ್ಮಾನರು ತಮ್ಮ ತನು, ತನ್ನ ಮನ, ತಮ್ಮ ಧನ ಮತ್ತು ತಮ್ಮ ಆಯುಷ್ಯ, ತಮ್ಮ ಎಲ್ಲವನ್ನು ದಾರೆ ಎರೆದದ್ದು ನಾವು ಯಾರಿಗಾಗಿ? ಆಮೇಲೆ ಇಷ್ಟು ತೆಗೆದುಕೊಂಡಂತ ಜವಾಬ್ದಾರಿಯುತವಂತ ಇದ್ದವರು ಈ ಮುಸಲ್ಮಾನರನ್ನು ಮೇಲೆ ಕತ್ತಲಿಕ್ಕೆ ಏನು ಮಾಡಿದ್ರು? ಇದೇ ಕಾಂಗ್ರೆಸ್ ಸರ್ಕಾರ ನೇಮಿಸಿದ್ದ ಸಾಚಾರ ಸಮಿತಿಯೇ ಬಹಳ ಸ್ಪಷ್ಟವಾಗಿ ಹೇಳಿತ್ತು, ಭಾರತದ ಮುಸಲ್ಮಾನರ ಅವಸ್ಥಿತಿ ಏನಿದೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕಿಂತ ಕಡಿಮೆ ಇದೆ ಅಂತ ಹೇಳಿದ್ರು. ಇದು ಯಾರು BJP ಹೇಳಿರುವಂತದ್ದಲ್ಲ, ಇದು ಕಾಂಗ್ರೆಸ್ ಸರ್ಕಾರವೇ ನೇಮಕ ಮಾಡಿದಂತ ಸಮಿತಿ ಹೇಳಿರತಕ್ಕಂಥದ್ದು. ಇವತ್ತು ಇಷ್ಟು ಎಕರೆಗಟ್ಟಲೆ ಭೂಮಿ ಇದ್ದು ಶ್ರೀಮಂತ ಆಗಿಕೊಂಡು ನಾವು ಬಡವರಾಗಿ ನಮ್ಮನ್ನ 60 ವರ್ಷಗಳಲ್ಲಿ ಇವರು ಮಾಡದೇ ಇದ್ದಾಗ, ಇಲ್ಲಿ ನರೇಂದ್ರ ಮೋದಿ ಅವರು ಈ ಬಿಲ್ ತರುವ ಮೂಲಕ ಈ ಮುಸ್ಲಿಂ ಸಮಾಜವನ್ನ ಮೇಲುವಂತ ಕೆಲಸಗಳನ್ನು ಮಾಡಿದ್ರೆ ಪ್ರಾಮಾಣಿಕವಾಗಿ ನಾವು ಇದನ್ನು ಸ್ವಾಗತಿಸ್ತೇವೆ. ಇದರ ಮಧ್ಯದಲ್ಲಿ ಒಂದು ಮಾತು ಏನಂತ ಹೇಳಿದ್ರೆ, ಮುಸಲ್ಮಾನರು ಕೂಡ ಈ ಬಗ್ಗೆ ಸಂಶಯ ವ್ಯಕ್ತಪಡಿಸಲಿಕ್ಕೆ ಇರುವಂತ ಒಂದು ಕಾರಣವನ್ನು ಕೂಡ ನಾವು ಉಲ್ಲೇಖ ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ BJP ಅಥವಾ ನರೇಂದ್ರ ಮೋದಿ ಅವರು ಯಾವುದೇ ಮುಸಲ್ಮಾನರಿಗೆ ಹಿತವಾಗುವಂತ ವಿಚಾರಗಳು ಬಂದಾಗ ಇಲ್ಲಿಯ ಮುಸಲ್ಮಾನರ ಶಬ್ದ ಒಂದೇ, ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಅಂತ. ಯಾಕಂತ ಹೇಳಿದ್ರೆ ಎಂಟೈರ್ BJPಯಲ್ಲಿ ಒಬ್ಬ ಜನಪ್ರತಿನಿಧಿ BJPಯಲ್ಲಿ ಮುಸ್ಲಿಂ ಇಲ್ಲ, ಮುಸಲ್ಮಾನರಿಗೆ ಅಲ್ಲಿ ಆ ಪಕ್ಷದಲ್ಲಿ ಸ್ಥಾನಮಾನಗಳಿಲ್ಲ. ಮುಸಲ್ಮಾನರ ಬಗ್ಗೆ ದಿನ ಬೆಳಗ್ಗೆದ್ದಾಗ ಆ ಬೆಂಕಿ ಉಗುಳುವಂತ ಭಾಷಣಗಳು, ಹಲಾಲ್ ಜಟ್ಕ ಮಟ್ಕ ಇಂಥದಿಂದ ಹಿಡಿದು ಆಜಾನಿಂದ ಹಿಡಿದು 2Bಯನ್ನ ಕಿತ್ತೆಗೆಯುವಂತದ್ದಾಗಿರ್ಬೋದು, ಮುಸಲ್ಮಾನರಿಗೆ ಯಾವುದೇ ಸವಲತ್ತುಗಳು ಕೊಟ್ಟಾಗ ಅದನ್ನು ವಿರೋಧಿಸುವ ಮಾತುಗಳೇ ಭಾಜಪದ ನಾಯಕರ ಬಾಯಿಂದ ಬಂದಾಗ, ಇದೇನಪ್ಪ ಇವರಿಗೆ ದಿಢೀರಾಗಿ ಮುಸಲ್ಮಾನರ ಮೇಲೆ ಪ್ರೀತಿ ಬಂತು, ಇದ್ಯಾಕಪ್ಪ ಮುಸಲ್ಮಾನರ ಆಸ್ತಿಯನ್ನು ರಕ್ಷಣೆ ಮಾಡ್ಲಿಕ್ಕೆ ಬಂತು ಅನ್ನುವಂತ ಸಂಶಯ ಮುಸಲ್ಮಾನರಿಗೆ ಏನಾದ್ರೂ ಬಂದಿದ್ರೆ ಇದನ್ನು ಖಂಡಿತ ನಾವು ತಪ್ಪು ಹೇಳುವಂತದ್ದು ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಆದರೆ ವಿಷಯ ಇಷ್ಟೇ, ನಮಗೆ ಬೇಕಾಗಿರುವುದೇನು? ನಮಗೆ ಬೇಕಾಗಿರುವುದು ಈಗ ಕಂಡಲ್ಲಿ ಹೋಗಿ ವಿಧಾನಸೌಧ ನಮ್ಮದು,
ಕಂಡಲ್ಲಿ ಆ ತಮಿಳುನಾಡಿನಲ್ಲಿರುವಂತಹ ದೇವಸ್ಥಾನ ನಮ್ಮದು, ಕಂಡಲ್ಲಿ ಹೋಗಿರುವ ರೈತರ ಜಮೀನು ನಮ್ಮದು, ಕಂಡಲ್ಲಿ ಅಲ್ಲಿರುವಂತಹ ಕಾಲೇಜುಗಳು ನಮ್ಮದು, ಶಾಲೆಗಳು ನಮ್ಮದು, ಸರ್ಕಾರಿ ಆಸ್ತಿಗಳು ನಮ್ಮದು ಅಂತ ನಾವು ಹೇಳಿದಾಗ ನಾವು ಭಾರತದಲ್ಲಿ ಹಿಂದೂಗಳ ಮಧ್ಯೆ ನಾವು ವಾಸಿಸ್ತಾ ಇದ್ದೇವೆ. ಹಾಗಿರಬೇಕಾದ್ರೆ ಈ ದೇಶಕ್ಕೆ ತೆರಿಗೆ ಕಟ್ಟುವ ಹಿಂದೂಗಳಿಗೆ ನೋವಾಗುದಿಲ್ವಾ? ಬಹುಸಂಖ್ಯಾತರಿಗೆ ನೋವಾಗುದಿಲ್ವಾ? ಇಂಥ ನೋವಿನ ಮಾತುಗಳನ್ನ ಆಡಿದಾಗ ನಿಮ್ಮ ಬಗ್ಗೆ ನಮಗೆ ಸಂಶಯ ಬಂದಿರುವುದರಿಂದ ನಿಮ್ಮ ಆಸ್ತಿಗಳ ತನಿಖೆ ಮಾಡ್ಲಿಕ್ಕೆ, ನಿಮ್ಮ ಆಸ್ತಿಗಳನ್ನು ನೋಡ್ಲಿಕ್ಕೆ ನಮ್ಮ ಸಮುದಾಯದಿಂದ ಯಾರಾದ್ರೂ ಇರಬೇಕು ಅನ್ನತಕ್ಕಂಥ ಒಂದು ವಾದವನ್ನು ಮಂಡಿಸುವಾಗ ಅದಕ್ಕೆ ಮೂಲ ಕಾರಣ ನಾವು ಅನ್ನುವಂಥದ್ದು. ಈಗ ಯಾವುದೇ ದೇವಸ್ಥಾನದವರು ಹೇಳಲಿಲ್ಲ ನೋಡಿ ನಮ್ಮ ಸ್ಥಳ ಯಾವುದು ಮುಸಲ್ಮಾನರ ಸ್ಥಳ ಈ ತರ ಬಂದಿದೆ ಅಂತ ಹೇಳಿ. ಆದ್ರೆ ಇಲ್ಲಿ ಹೇಳ್ತಾ ಇರೋದಂತ ಹೇಳಿದ್ರೆ ಬೇರೆ ಬೇರೆ ಜಾಗಗಳ ಮೇಲೆ ಹಕ್ಕು ಮಂಡಿಸುವಂತ ಕೆಲಸಗಳನ್ನು ಬೇಕಾಬಿಟ್ಟಿ ಬಾಯಿಗೆ ಬಂದ ಹಾಗೆ ಮಾಧ್ಯಮದಲ್ಲಿ ಕೂತ್ಕೊಂಡು ಸರ್ಕಾರ ಎಚ್ಚರಿಕೆ ವಹಿಸಬೇಕಲ್ಲ. ನಾನು ಇಷ್ಟೇ ಹೇಳೋದು, ಈ ಬಿಲ್ ತರುವ ಮೂಲಕ ಈ ಬಿಲ್ಲಿನಿಂದಾಗಿ 1 ಇಂಚು ಭೂಮಿ ವಕ್ಫ್ ಅಲ್ಲಾದ್ರೂ ಬಂದ್ರೆ, 1 ಇಂಚು ಭೂಮಿ ಇದಕ್ಕೆ ಸಂಬಂಧ ಪಡದೆ ಯಾವುದಾದ್ರೂ ಬಂದ್ರೆ ಅದನ್ನು ಒಪ್ಪಿಕೊಳ್ಳಲಿಕ್ಕೆ ನಾವು ಸಿದ್ಧರಿಲ್ಲ, ಒಪ್ಪಿಕೊಳ್ಳಲಬಾರದು. ಅದೇ ರೀತಿಯಲ್ಲಿ ಈ ಬಂದಿರುವುದರಿಂದ ನಮಗೆ ಸಿಗಬೇಕಾದ ನ್ಯಾಯಯುತವಾದಂತಹ ವಕ್ಫ್ ಸೊತ್ತೇನಿದೆ ಅದು ನಮಗೆ ಬಂದರೆ ಬರೀ ಅದರ ಆದಾಯ ಮುಸ್ಲಿಂ ಸಮಾಜ ಯಾವ ರೀತಿ ಮುಂದುವರಿಯಬಹುದು ಅಂತ ಹೇಳಿದ್ರೆ, ಈ ದೇಶದ ಬಜೆಟ್ ಮಂಡಿಸುವ ಸಂದರ್ಭದಲ್ಲಿ ಮುಸಲ್ಮಾನರಿಗೆ ವಿಶೇಷವಾದ ಅನುದಾನವನ್ನು ರಾಜ್ಯ ಸರ್ಕಾರ 1 ನಯಾ ಪೈಸೆ ಇಡಬೇಕಾಗಿಲ್ಲ. ಏನು ನಮ್ಮ ವಕ್ಫ್ ಸಂಸ್ಥೆಯಿಂದ ಬರುವಂತಹ ಆದಾಯಗಳಿದೆ, ಆದಾಯ ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮುಸಲ್ಮಾನರಿಗೆ ಏನು ಕೊಡ್ತಾ ಇದೆ ಅದರ 25 ಪಟ್ಟು ಹೆಚ್ಚು ಬರೀ ವಕ್ಫ್ನಿಂದಲೇ ನಮಗೆ ಬರ್ತದೆ. ಆ ರೀತಿ ಬಂದಾಗ ಮುಸ್ಲಿಂ ಸಮಾಜದ ಶೈಕ್ಷಣಿಕ ಅಭಿವೃದ್ಧಿ ಆಗ್ತದೆ, ಆರ್ಥಿಕ ಅಭಿವೃದ್ಧಿ ಆಗ್ತದೆ, ಸಮಾಜ ಬಡತನದಿಂದ ಮೇಲೆ ಬರ್ತದೆ. ಹಾಗೆ ಮೇಲೆ ಬಂದಾಗ GDP ದೊಡ್ಡದಾಗ್ತದೆ, ಹಾಗೆ ಬಂದಾಗ ದೇಶ ಆಗ್ತದೆ. ಇಂಥ ಕೆಲಸಗಳನ್ನು ಮಾಡುವುದನ್ನು ಕೇಂದ್ರ ಸರ್ಕಾರ ಮಾಡಿದಂತ ಹೇಳಿದ್ರೆ ಒಂದು ಅವಕಾಶ ಕೊಡುವ. ಇನ್ನೊಂದು ವಿರೋಧ ನಿನ್ನೆಯವರೆಗೂ ಮಾಡಿದ್ದೇವೆ, ನಾನು ಮಾಡಿದ್ದೇನೆ ಅಂತ ಹೇಳುವ ಅವರ ಜೊತೆಯಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಕೆಲವರ ಯಾವ ರೀತಿಯ ನಮ್ಮ ಮುಸ್ಲಿಂ ಸಮಾಜದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಇದನ್ನು ಹಗಲು ಅಂತ ಹೇಳಿದ್ರೆ ನಾವು ಹಗಲು ಅಂತ ಒಪ್ಪಿಕೊಳ್ಳಬೇಕು, ಇದನ್ನು ರಾತ್ರಿ ಅಂತ ಹೇಳಿದ್ರೆ ನಾವು ರಾತ್ರಿ ಅಂತ ಹೇಳಬೇಕು. ಒಂದು ಮಾತು ಅವರಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಇಲ್ಲಿ ಫತ್ವಾ ಜಾರಿ ಆಗ್ತದೆ, ನಾವು ಇಸ್ಲಾಂ ಅಲ್ಲ, ನಾವು ಮುಸ್ಲಿಂಗೆ, ನಾವು ಧರ್ಮದ್ರೋಹಿಗಳು, ನಾವು ದೇಶದ್ರೋಹಿಗಳು. ಆ ಅಪವಾದ ಬರಬಾರದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಈ ಬಿಲ್ ಬರ್ಲಿಕ್ಕೆ ಏನು ಹೋರಾಟ ಆಗ್ತಿತ್ತು ಆ ಕ್ಷಣದ ತನಕ ನಾನು ಅವರ ಜೊತೆ ಸೇರಿದ್ದೇನೆ. ಯಾಕೆ ಸೇರಿದ್ದು? ಸತ್ಯ ನನಗೂ ಗೊತ್ತಿದ್ದು ಬಂದ್ರೆ ಒಳ್ಳೆಯದಾಗ್ತದೆ ಅಂತ. ಆದ್ರೂ ಅವರ ಮೇಲೆ ಭಯ ಪಟ್ಟುಕೊಂಡು ನಾನು ಕೂಡ ಅವರ ಜೊತೆಯಲ್ಲಿ ಸೇರುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿತ್ತು. ತಿದ್ದುಪಡಿ ಮಾಡಿರುವಂತದ್ದು ಒಳ್ಳೆಯದೇ ಇಸ್ಲಾಂ ಸಮುದಾಯಕ್ಕೆ. ನಾನು ಹೇಳುದು ಈ ತಿದ್ದುಪಡಿ ಮಾಡಿದ್ದರಿಂದ 1 ವರ್ಷದಲ್ಲಿ ಈ ಆಸ್ತಿಗಳು ಮರಳಿ ಬಂದು ಈ ಆಸ್ತಿಗಳು ನ್ಯಾಯಯುತವಾಗಿ ಸಿಕ್ಕಿ ಮುಸಲ್ಮಾನರಿಗೆ ಲಾಭ ಆದಾಗ ಆಗ ಈ ಮುಸಲ್ಮಾನರು ಬಿಜೆಪಿಗೆ ಓಟ್ ಹಾಕ್ತಾರಾ? ಆಗ ಈ ಮುಸಲ್ಮಾನರು ಬಿಜೆಪಿಗೆ ಕೃತಜ್ಞತೆ ತೋರಿಸ್ತಾರಾ? ನೀವು ಸ್ವರ್ಗವನ್ನು ತಂದು ಧರೆಗೆ ಎಳೆದ್ರು, ನೀವು ಸ್ವರ್ಗವನ್ನೇ ಇಲ್ಲಿ ತನ್ನಿ. ಇಲ್ಲಿ ಮುಸ್ಲಿಂ ಸಮಾಜದ ಹಿತದೃಷ್ಟಿಗಾಗಿ ನೀವು ಎಷ್ಟೇ ಪ್ರಯತ್ನ ಮಾಡಿ ಮುಸ್ಲಿಂ ಸಮಾಜ ನಿಮ್ಗೆ ಓಟ್ ಕೊಡುವುದಿಲ್ಲ, ಕೃತಜ್ಞತೆಯನ್ನ ನಿಮ್ಗೆ ತೋರಿಸ್ತದೆ. ಯಾಕೆಂತ ಹೇಳಿದ್ರೆ ಅದರಲ್ಲಿ ತಪ್ಪು ಕೂಡ ನಾನು ಹೇಳುವುದಿಲ್ಲ. ಬಿಜೆಪಿಯವರು ತಮ್ಮ ವರ್ತನೆಯನ್ನು ಬದಲಾಯಿಸಬೇಕು. ದಿನ ಬೆಳಗ್ಗೆದ್ದಾಗ ಮುಸಲ್ಮಾನರ ವಿರುದ್ಧ ಮಾತಾಡಿ ಈ ಕೈಯಲ್ಲಿ ಚಾಕ್ಲೇಟ್ ಕೊಟ್ಟು ಈ ಕೈಯಲ್ಲಿ ದಂಡವನ್ನು ಹಿಡಿದು ಏನು ಪ್ರಯೋಜನ? ಬನ್ನಿ ಚಾಕ್ಲೇಟ್ ಕೊಡ್ತೇನೆ, ಈ ಕಡೆಯಲ್ಲಿ ದಂಡ ಕೈಯಲ್ಲಿ ಹಿಡಿತಾರೆ, ಏನ್ ಪ್ರಯೋಜನ? ನಾನು ಹೇಳ್ತೇನೆ, ನನಗೆ ಗೊತ್ತಿದ್ದ ಹಾಗೆ ಮುಸ್ಲಿಂ ಸಮಾಜ ಅಭಿವೃದ್ಧಿಗೆ 60 ವರ್ಷದಲ್ಲಿ ಯಾರು ಮಾಡದಂತ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಆದರೆ ಅದೇ ಮುಸ್ಲಿಂ ಸಮಾಜ ಕೃತಜ್ಞತೆ ಸೂಚಿಸುವ ರೀತಿಯಲ್ಲಿ ಬಿಜೆಪಿ ಅವರು ಕೂಡ ತಮ್ಮ ವರ್ತನೆಯನ್ನು ಬದಲಾವಣೆ ಮಾಡಬೇಕಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ